ಡಾಕ್ಟರ್ ಅಫ್ರಾ ಇಸ್ಮಾಯಿಲ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀನಿ. ನಮ್ಮ ಟ್ರಸ್ಟಿನ ನಿರ್ದೇಶಕರು ಅಧಿಕಾರಿಯಾದಂತಹ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ರವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಯಾದಂತಹ ಈ ನಮ್ಮ ಜಮಾತಿನ ಅಧ್ಯಕ್ಷರಾದ ಇಸ್ಮಾಯಿಲ್ ಹಾಜಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಮೌಲವಿ ಎಂ.ಎನ್. ಇಬ್ರಾಹಿಂ ರವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀನಿ. ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರನ್ನ ಸಭಾಂಗಣಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೀವಿ. ತಂಡ ಈಗ ಡಾಕ್ಟರ್ ಸುಬ್ರಾಯ ಭಟ್ರು ಅವರು ಬೆಳಿಗ್ಗೆನೆ ಬಂದು ಮುಂಜಾನೆ ಬಂದು ಅವರ ಸೇವೆಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಏನಿದ್ದರೂ 50-60 ಜನರಿಗೆ ಕಣ್ಣಿನ ತಪಾಸಣೆ ಮಾಡುವುದು ಸುಲಭದ ಕೆಲಸವಲ್ಲ. ಆದ ಕಾರಣ ಸಮಯಕ್ಕೆ ನಾವು ಮಿತಿಯನ್ನಗೊಳಿಸ್ತಾ ಇದ್ದೀವಿ. ನಮ್ಮ ಉಪಾಧ್ಯಕ್ಷರಾದಂತಹ ಎಂ.ಎನ್. ಇಬ್ರಾಹಿಂ ರವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀನಿ. ಆದಂತಹ ಇಬ್ರಾಹಿಂ ಕೂಡಾರ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀವಿ. ಈಗ ಬಂದಂತಹ ಎಲ್ಲ ನಾವು ಇವತ್ತು ನಮ್ಮ ಡಾಕ್ಟರ್ ಅವರು ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ 50-60 ಜನರಿಗೆ, ಅದರಲ್ಲಿಯೂ ಅರ್ಹ ಫಲಾನುಭವಿಗಳಿಗೆ ಯಾಕೆ ಹೇಳಿದರೆ ಅರ್ಹ ಜನರು ಬಾಕಿಯಾಗಬಾರದು ಎಂಬ ದೃಷ್ಟಿಯಿಂದ ಯಾರಿಗೆ ಕಣ್ಣಿನ ತಪಾಸಣೆ ಅತ್ಯಗತ್ಯ ಇರುತ್ತದೋ ಅವರಿಗೆ ನಾವು ಇವತ್ತು 50 ಜನರಿಗೆ ಆಯ್ಕೆ ಮಾಡಿ ತಪಾಸಣೆ ಮಾಡಲಿಕ್ಕಿದ್ದೇವೆ. ಒಂದು ವೇಳೆ ಜಾಸ್ತಿ ಜನರು ಆಟೋಮೆಟಿಕ್ ಆಗಿ ಇಲ್ಲಿಗೆ ಬಂದರೆ ನಾವು ಅಂತವರನ್ನ ನಿರಾಸೆ ಮಾಡುವುದಿಲ್ಲ. ಅವರ ಹೆಸರುಗಳನ್ನು ನಾವು ನೋಂದಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಇವತ್ತು, ಇಲ್ಲದೆ ಮುಂದಿನ ದಿನಗಳಲ್ಲಿ ಒಂದು ದಿವಸ ಅವರಿಗೋಸ್ಕರ ನಾವು ಕ್ಯಾಂಪ್ ಅನ್ನ ಮಾಡಲು ಆ ತೀರ್ಮಾನದಲ್ಲಿದ್ದೇವೆ. ಏನೇ ಇರಲಿ, ಇವತ್ತು ನಮಗೋಸ್ಕರ ಇಲ್ಲಿ ತಪಾಸಣೆ ಮಾಡಿರುವಂತಹ ಡಾಕ್ಟರ್ ಅವರಿಗೂ 50 ಜನರಿಗೆ 60 ಜನರಿಗೆ ತಪಾಸಣೆ ಮಾಡುತ್ತಾರ. ಅವರಿಗೋಸ್ಕರ ಅವರ ಆ ಸೇವೆ ಮಾತ್ರ ಪ್ರತಿಫಲ ಕೊಡುವುದು ಸೃಷ್ಟಿಕರ್ತನಾದ ಅಲ್ಲಾಹನು. ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರೆಲ್ಲರಿಗೂ, ಅದೇ ರೀತಿ ಡಾಕ್ಟರ್ ಅವರಿಗೂ ನಮಗೆಲ್ಲರಿಗೂ ಅಲ್ಲಾಹನಲ್ಲಿ ಪ್ರಾರ್ಥಿಸಲಿಗೋಸ್ಕರ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಮೌಲವಿ ಇಬ್ರಾಹಿಂ ರವರ ಹತ್ರ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಮೀನ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದ್. اللهم صل صلاة كاملة وسلم سلاما تاما على سيدنا محمد الذي تنحل به العقد وتنفرج به الكرب وتقضى به الحوائج وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة ونفس بكل معلوم لك. اللهم وصل مثل ثواب ما قرأناه من القرآن العظيم. هذه هدية واصلة ورحمة نازلة بركة شاملة منا إلى حضرة روح نبينا وشفينا وحبيبنا مصطفى محمد صلى الله عليه وسلم. ಮಾತನಾಡುವುದಿಲ್ಲ, ಸಾಂದರ್ಭಿಕವಾಗಿ ಮತ್ತು ಅವರ ಪ್ರಸ್ತಾವಿಕ ಮಾತುಗಳಲ್ಲಿ ಪ್ರಧಾನ ಕಾರ್ಯದರ್ಶಿ ಅಹಮದ್ ಅವರು ಹೇಳಿದ್ದಾರೆ. ನೇರವಾಗಿ ಸ್ವಾಗತಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾವು ಗೋಲ್ಡನ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಕಣ್ಣಿನ ಅವಶ್ಯಕತೆ ಇದೆ. ಕಣ್ಣಿನ ತಪಾಸಣೆ ಮಾಡುವುದು ಪ್ರತಿಯೊಬ್ಬರು ಕಣ್ಣಿನ ಕೆಲವೊಂದು ದೋಷಗಳಿಂದ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಈಗಿನ ಯುಗದಲ್ಲಿ ಖರ್ಚು ವೆಚ್ಚಗಳನ್ನು ನೋಡಿ ಮನೆಯಲ್ಲಿ ಕೂತ್ಕೊಳ್ಳುವಂತಹ ಸಮಯದಲ್ಲಿ ಯಾರು ಜಾಸ್ತಿ ಬಡವರಿದ್ದಾರ, ಯಾರು ಆ ಬಡತನದಲ್ಲಿದ್ದಾರ ಅಂತವರನ್ನ ಗುರುತಿಸಿ ಅಂತ ಅರ್ಹ 50-60 ಜನರಿಗೆ ನಾವು ಕೊಡುವಂತಹ ಒಂದು ಉಚಿತ ಕಣ್ಣಿನ ತಪಾಸಣೆ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಇದಕ್ಕೆ ಮುಂದೆ ಬಂದವರು ಒಬ್ಬ ಮಂಗಳೂರಿನ ಖ್ಯಾತ ವೈದ್ಯರಾಗಿದ್ದುಕೊಂಡು ತಮ್ಮ ಬಿಡುವಿಲ್ಲದ ಸೇವೆಯಲ್ಲೂ ಆದಿತ್ಯವಾರವಾದರೂ ಜಾಸ್ತಿ ಜನರು ಈ ಡಾಕ್ಟರ್ಸ್ ಎಲ್ಲ ಆದಿತ್ಯವಾರ ಅವರ ಫ್ಯಾಮಿಲಿ ಜೊತೆ ಇರುವಂತಹ ಒಂದು ವ್ಯವಸ್ಥೆ ಇರ್ತದೆ. ಆದರೆ ಖ್ಯಾತ ಮಂಗಳೂರಿನ ವೈದ್ಯರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಈ ಹಳ್ಳಿ ಪ್ರದೇಶಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿನ ಕಿನ್ಯದ ಜನತೆಗೆ ನಾನು ಸೇವೆಯನ್ನ ನೀಡುತ್ತೇನೆ, ನಿಮ್ಮ ಚಾರಿಟೇಬಲ್ ನವರ ಸೇವೆಯಲ್ಲಿ ನನ್ನದು ಒಂದು ಪಾತ್ರ ಇರಲಿ ಅಂತ ಉಚಿತವಾಗಿ ಮುಂದೆ ಬಂದು 50 ಜನರಿಗೆ ಕಣ್ಣಿನ ತಪಾಸಣೆ ಮಾಡ್ತಾರಲ್ಲ, ಇವರು ಆ ಸೃಷ್ಟಿಕರ್ತ ಅಲ್ಲಾಹನು ಮೆಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಂತಹ ಈ ಹಳ್ಳಿ ಪ್ರದೇಶಕ್ಕೆ ಬಂದು ನಮ್ಮ ಸೇವೆಯನ್ನು ಮಾಡುವಂತಹ ಡಾಕ್ಟರ್ ಸುಬ್ರಯ್ಯ ಭಟ್ ಅವರಿಗೆ ನಾನು ನಮ್ಮ ಟ್ರಸ್ಟ್ನ ಪರವಾಗಿಯೂ ಈ ಕಿನ್ಯದ ಜನತೆಯ ಪರವಾಗಿಯೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡು ಹಲವಾರು ವ್ಯಾಪಾರದಲ್ಲಿದ್ದರೂ ಈಗ ನಮ್ಮ ಯುಗದಲ್ಲಿ ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಸೇವೆ ಮಾಡಲು ಮುಂದೆ ಬಂದಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ದಾನಿವಾದಂತಹ ಅಬ್ಬಾಸ್ ಪ್ರಿಯಕ್ಕ ಮೂಸಾ ಹಾಜಿ ಇವರನ್ನು ನಾನು ಟ್ರಸ್ಟ್ ವತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇನ್ನೊಬ್ಬರು ಮುಖ್ಯ ಅತಿಥಿಯಾದಂತಹ ನಮ್ಮ ಈ ಕಿನ್ಯ ಜಮಾತಿನ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಇಸ್ಮಾಯಿಲ್ ಹಾಜಿ ಇವರನ್ನು ನಾನು ಟ್ರಸ್ಟ್ ವತಿಯಿಂದ ಸ್ವಾಗತಿಸ್ತಾ ಇದ್ದೀನಿ.
ಅದೇ ರೀತಿ ಇನ್ನೊಬ್ಬರು ನಮ್ಮ ಈ ಊರಿನ ಒಬ್ಬರು ಊರಿನಲ್ಲಿ ಒಬ್ಬ ಯುವ ನಾಯಕ ಅಥವಾ ಒಂದು ಸರ್ಕಾರಿ ಅಧಿಕಾರಿ ಅಂತ ಹೇಳಬಹುದು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ಮಾನ್ ಅಧಿಕಾರಿ ಆಗಿದ್ದುಕೊಂಡು ನಮ್ಮ ಟ್ರಸ್ಟಿನ ವೈದ್ಯಕೀಯ ನಿರ್ದೇಶಕರು ಎಂಬ ಹೆಗ್ಗಳಿಕೆ ನಮ್ಮ ಕೀರ್ತಿಗೆ ಪಾತ್ರರಾಗಿದ್ದೇವೆ. ಅಂತವರ ಸೇವೆ ಮಾಡುವಲ್ಲಿ ನಾವು ಸೇವೆ ತೆಗೆಯುವುದರಲ್ಲಿ ನಾವು ಸಫಲರಾಗಿದ್ದೇವೆ. ಅಂತಹ ಯುವ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರಿಗೆ ನಾನು ಟ್ರಸ್ಟ್ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿ ಆದಿತ್ಯವಾರ ನಮಗೆ ಉಚಿತವಾಗಿ ಸೇವೆಯನ್ನು ನೀಡುತ್ತಿರುವಂತಹ ಯುವ ಕಲಿಯುತ್ತಿರುವ ವಿದ್ಯಾರ್ಥಿ ಡಾಕ್ಟರ್ ಅಫ್ರಾ ಇಸ್ಮಾಯಿಲ್ ಇವರಿಗೂ ನಾನು ಟ್ರಸ್ಟ್ ವತಿಯಿಂದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮಗೆ ದುವಾ ಮಾಡಿದಂತಹ ಉಪಾಧ್ಯಕ್ಷರಾದ ಎಂ.ಎನ್. ಇಬ್ರಾಹಿಂ ಅವರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಚಂದವಾಗಿ ಅಂದವಾಗಿ ಇಲ್ಲಿ ನಡೆಸಿಕೊಡಲು ಕಾರಣಕರ್ತರು ಯಾವತ್ತು ನೋಡಿದರೂ ವೈದ್ಯಕೀಯ ರಂಗದಲ್ಲಿ ಇದ್ದುಕೊಂಡು ವೈದ್ಯಕೀಯ ಸೇವೆಯನ್ನೇ ಮುಡಿಪಾಗಿಟ್ಟುಕೊಂಡು ನಮ್ಮ ವ್ಯಾಪಾರದ ಜೊತೆಗೆ ವೈದ್ಯಕೀಯವಾಗಿ ಬಹಳಷ್ಟು ಈ ನಾಡಿಗೆ ಆರೋಗ್ಯಕ್ಕಾಗಿ ಬೆಂಬಲ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಎಲ್ಲ ಅಂತ ಭಾವಿಸಿಕೊಂಡು ಅಬ್ದುಲ್ ಸಮದ್ ಪ್ರಧಾನ ಕಾರ್ಯದರ್ಶಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರು ಇನ್ನೊಬ್ಬರಾದಂತಹ ಉತ್ತಮ ಉತ್ಸಾಹಿ ಈ ಕಾರ್ಯಕರ್ತರಾದಂತಹ ಇಕೆ ಇಬ್ರಾಹಿಂ ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿನ ಟ್ರೆಜರರು ಯುವ ನಾಯಕರು ಆದಂತಹ ಉದ್ಯಮಿಯಾದಂತಹ ಇಬ್ರಾಹಿಂ ಯವನ್ ಕಲ್ಕಟ್ಟ ಇವರಿಗೂ ನಾನು ಟ್ರಸ್ಟ್ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಯುವ ಉದ್ಯಮಿ ನಮ್ಮ ಸಂಚಾಲಕರಾದಂತಹ ಅಬುಬಕರ್ ಹಾಜಿ ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಯಾದಂತಹ ಶೇಖ್ ಪದ್ಯಾರಕರ್, ಪತ್ರಿಕಾ ಕಾರ್ಯದರ್ಶಿಯಾದಂತಹ ಬಶೀರ್, ಅದೇ ರೀತಿ ಯಾರೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳಿದ್ದೀರಾ ಅವರಿಗೂ ನಾನು ಸ್ವಾಗತವನ್ನ ಕೋರುತ್ತಾ, ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಟ್ರಸ್ಟಿನ ಹಿರಿಯ ಸದಸ್ಯರಾದಂತಹ ಅಬ್ಬು ಚಾದಿ ಪಡ್ಪು, ಅದೇ ರೀತಿ ಮಾಜಿ ಜಮಾತಿನ ಮಾಜಿ ಜೊತೆ ಕಾರ್ಯದರ್ಶಿಯಾದಂತಹ ಮಹಮ್ಮದ್ ಶಾಕಟ ಬಡ್ಪು, ಅದೇ ರೀತಿ ಕುತುಬಿಯ ವಿದ್ಯಾರ್ಥಿ ಸಮಿತಿ ಅಧ್ಯಕ್ಷರಾದಂತಹ ಮಹಮ್ಮದ್ ರವರು, ಅದೇ ರೀತಿ ಟ್ರಸ್ಟಿನ ಇನ್ನೊಬ್ಬರು ನಮಗೆ ಸಹಕಾರ ನೀಡುತ್ತಿರುವಂತಹ ಇಸ್ಮಾಯಿಲ್ ಪರಮಂಡ, ಅದೇ ರೀತಿ ನಮ್ಮ ಜಮಾತಿನ ಜೊತೆ ಕಾರ್ಯದರ್ಶಿಯಾದಂತಹ ಇಸ್ಮಾಯಿಲ್ ಸಾಗ್ ಇವರನ್ನೆಲ್ಲ ನಾವು ಗುರುತಿಸ್ತೇವೆ, ಸ್ವಾಗತಿಸ್ತೇವೆ. ಎಲ್ಲದಕ್ಕೂ ಮುಖ್ಯವಾಗಿ ಹಿರಿಯರಾದಂತಹ ಹಿರಿಯ ಒಬ್ಬ ಈ ನಾಡಿನ ಹಿರಿಯರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಬೆನ್ನು ತಟ್ಟುತ್ತಿರುವಂತಹ ನಮ್ಮ ಅಬ್ದುಲ್ಲಾ ಮಠದೈತಿ ಅಂತ ಹೇಳುವವರು, ಇವರು ಫುಲ್ ಸಹಕಾರ ಕೊಡ್ತಾ ಇದ್ದಾರೆ. ಅವರನ್ನು ಗುರುತಿಸ್ತಾ ಇದ್ದೇವೆ, ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜಮಾತಿನ ಎಲ್ಲ ಸದಸ್ಯರುಗಳಿಗೂ, ಅದೇ ರೀತಿ ಈ ಊರಿನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೂ, ನಮ್ಮ ಹಿತೈಷಿಗಳಿಗೂ, ಟ್ರಸ್ಟಿನ ಎಲ್ಲ ಸದಸ್ಯರುಗಳಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪಂಚಾಯತ್ ಸದಸ್ಯರಾದ ಫಾರೂಕ್ ರವರು ಬಂದಿದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೀವಿ, ಸ್ವಾಗತಿಸ್ತಾ ಇದ್ದೀನಿ. ಬಂದಂತ ಎಲ್ಲರಿಗೂ ನಾನು ಸ್ವಾಗತವನ್ನ ಕೋರುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇವತ್ತು ನಾವು 50 ಜನ ಇರಬಹುದು. ಇದನ್ನು ಲಕ್ಷೋಪಲಕ್ಷ ಜನರಿಗೆ ಗುರುತಿಸುವಂತಹ, ಮುಟ್ಟಿಸುವಂತಹ ಕೆಲಸ ಮಾಡುವ ಮಾಧ್ಯಮ ಮೀಡಿಯಾದವರಿಗೆ ನಾನು ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಮಾತಿಗೆ ಪೂರ್ಣ ವಿರಾಮ ಆಗ್ತಿದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಮುಂದಿನ ಕಾರ್ಯಕ್ರಮವಾಗಿ ನಾವು ಜಾಸ್ತಿ ತಡ ಮಾಡುವುದಿಲ್ಲ. ನಮ್ಮ ಊರಿನ ಎಲ್ಲ ಜನಗಳಿಗೆ ಗೋಲ್ಡನ್ ವೆಲ್ಫೇರ್ ಹೆಲ್ತ್ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಎಲ್ಲರಿಗೂ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಅದು ಎಲ್ಲರಿಗೂ ಗೊತ್ತುಂಟು, ನಮ್ಮ ಊರಿನಲ್ಲಿ ಈಗ ಸದ್ಯಕ್ಕೆ ಒಂದೂವರೆ ವರ್ಷದಿಂದ ನಾವು ಮಾಡುತ್ತಿರುವಂತಹ ಕೆಲಸಗಳನ್ನು ಎಲ್ಲರೂ ಗುರುತಿಸಿದ್ದಾರೆ. ಊರಿನ ಜನಗಳಿಗೆ ಗೋಲ್ಡನ್ ವೆಲ್ಫೇರ್ ಹೆಲ್ತ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯಕ್ರಮಗಳ ಬಗ್ಗೆ ಇನ್ನು ವಿಶದವಾಗಿ ಹೇಳುವ ಅಗತ್ಯವಿಲ್ಲ ಈ ಸಂದರ್ಭದಲ್ಲಿ. ಆದರೂ ನಮ್ಮ ಸುಬ್ರಹ್ಮಣ್ಯ ಸರ್ ಅವರಿಗೆ ಇದರ ಪರವಾಗಿ ನಾನು ತುಂಬಾ ಸಲ ವಿಷಯಗಳನ್ನು ಹೇಳಿದ್ದೇನೆ. ಅವರಿಗೂ ಇದು ವಿಷಯ ಗೊತ್ತುಂಟು. ಅವರಿಗಾಗಿ ಬೇಕಾಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಮಾತ್ರ ನಾನು ಬಂದಿದ್ದೇನೆ. ಗೋಲ್ಡನ್ ವೆಲ್ಫೇರ್ ಹೆಲ್ತ್ ಚಾರಿಟೇಬಲ್ ಟ್ರಸ್ಟ್ ಕಿನ್ಯಾ ಅಂತ ಹೇಳೋದು, ಕಿನ್ಯಾ ಊರು, ಕಿನ್ಯಾ ಗ್ರಾಮ ಮತ್ತು ಆಸುಪಾಸಿನ ಕಲ್ಕಟ್ಟ, ಹೀಗೆ ಆಸುಪಾಸಿನ ನಮ್ಮ ಕಿನ್ನೆಗೆ ಟಚ್ ಆಗಿರುವಂತಹ ಏರಿಯಾಗಳು, ಅಲ್ಲಿರುವಂತಹ ಬಡ ಜನತೆಗೆ ವೈದ್ಯಕೀಯವಾದ ಒಂದು ಸಹಾಯ ಹಸ್ತವನ್ನು ನೀಡಲಿಕ್ಕಾಗಿ ಇಲ್ಲಿ ಉತ್ಸಾಹಿ ಉದ್ಯಮಿಗಳು ಮತ್ತು ಉತ್ಸಾಹಿ ತರುಣರು ಸೇರಿ ಮಾಡಿದಂತಹ ಒಂದು ಟ್ರಸ್ಟ್ ಆಗಿರುತ್ತದೆ. ಇದರಲ್ಲಿ ಸದ್ಯಕ್ಕೆ 100 ಸದಸ್ಯರು ಇದರಲ್ಲಿ ಸದ್ಯಕ್ಕೆ ಇದ್ದಾರೆ. ಇನ್ನು ಕೂಡ ಅದರಲ್ಲಿ ಉತ್ಸಾಹದಲ್ಲಿ ತೋರುವವರನ್ನು, ಈ ಫೀಲ್ಡ್ ಅಲ್ಲಿ ಇರುವವರನ್ನು ಅದಕ್ಕೆ ಸೇರಿಸಿಕೊಳ್ಳುವಂತಹ ಅವಕಾಶಗಳು ಇರುತ್ತದೆ. ಆಲ್ರೆಡಿ ನಾವು ಈಗಾಗಲೇ 2 ವೈದ್ಯಕೀಯ ಶಿಬಿರಗಳನ್ನು ನಡೆಸಿದ್ದೇವೆ. ಒಂದು ಡಾಕ್ಟರ್ ರಾಮ್ ಪ್ರಕಾಶ್ ಅವರು, ಸುಬ್ರಹ್ಮಣ್ಯ ಸರ್ ಅವರಿಗೆ ಗೊತ್ತುಂಟವರನ್ನು, ಅವರು ಒಂದು ವೈದ್ಯಕೀಯ ತಪಾಸಣೆ ಶಿಬಿರ ನಡೆಸಿ ಅದರ ನಂತರ ಅವರಿಗೆ ಬೇಕಾಗಿ ಫಾಲೋ ಅಪ್ ಟ್ರೀಟ್ಮೆಂಟ್ ಕೂಡ ಕಣಚೂರು ಹಾಸ್ಪಿಟಲ್ ಅಲ್ಲಿ ಮಾಡಿದ್ದಾರೆ. ಅದರ ನಂತರ 2ನೇದಾಗಿ ನಾವು ಉಚಿತ ENT ಒಂದು ಕ್ಯಾಂಪು, ಇವರದು ಯಾನಪಯ ಮೆಡಿಕಲ್ ಕಾಲೇಜಿನವರದ್ದು ಡಾಕ್ಟರ್ ಅಕ್ಷತಾ ಭಟ್ ಮತ್ತು ಡಾಕ್ಟರ್ ಸಂತೋಷ್ ಅಂತ ಹೇಳಿ ಅವರು ಮಾಡಿ ಅದಕ್ಕೆ ಕೂಡ ಫಾಲೋ ಅಪ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಮತ್ತೆ
ಕಿನ್ಯಾ ಊರಿನಲ್ಲಿ ಆರ್ಥಿಕವಾಗಿ ಹಿಂದುಳಿದ ಬಡತನದಿಂದಾಗಿ ಟ್ರೀಟ್ಮೆಂಟ್ ಮಾಡಿಸಲಿಕ್ಕೆ ಸಾಧ್ಯವಾಗದಂತಹ ಕೆಲವು ಕುಟುಂಬಗಳಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಸಮಯದಲ್ಲಿ ಅವರಿಗೆ ಫುಲ್ಲಾಗಿ ನಮ್ಮ ವತಿಯಿಂದ ನಮ್ಮ ದಾನಿಗಳ ನೆರವಿನಿಂದಾಗಿ ಅವರಿಗೆ ಟ್ರೀಟ್ಮೆಂಟ್ಗಳನ್ನು ಕಣ್ಣು ಆಪರೇಷನ್ ಒಂದು ಮಾಡಿದ್ದೇವೆ. ಮತ್ತೆ ಬೇರೆ 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 ಟ್ರೀಟ್ಮೆಂಟ್ಗಳನ್ನು ಮಾಡಿದ ವಿಷಯ ಊರಿನವರಿಗೆಲ್ಲ ಗೊತ್ತುಂಟು. 4-5 ಅಂತ ಕೇಸ್ಗಳನ್ನು 60-70 ಸಾವಿರ ರೂಪಾಯಿಗಳ ತನಕ ಬಿಲ್ಲಾದ ಹಾಸ್ಪಿಟಲ್ ಬಿಲ್ಗಳನ್ನು ಭರಿಸಿ ಡಾಕ್ಟರ್ಗಳ ಜೊತೆ ಮಾತಾಡಿ ಅವರಿಗೆ ದೇವರದಿಂದ ಒಳ್ಳೆದಾದ ಒಂದು ಗುಣ ಸಿಕ್ಕಿದೆ. ಅದು ಅಲ್ಲದೆ ನಾವು ತುಂಬಾ ನಮ್ಮ ಊರಿನಲ್ಲಿ ಈಗ ವಾರದಲ್ಲಿ ಒಂದು ಉಚಿತ ಫ್ರೀ ವೀಕ್ಲಿ ಕ್ಲಿನಿಕ್ ಡಾಕ್ಟರ್ ಅಫ್ರಾ ಇಸ್ಮಾಯಿಲ್ ಅಂತ ನಮ್ಮ ಅಧ್ಯಕ್ಷರು ಜಮಾತ್ ಅಧ್ಯಕ್ಷರ ಮಗಳು MBBS ಓದಿ ಈಗ MS ಗೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ನಮಗೆ ನಮ್ಮೊಂದಿಗೆ ಸಹಕರಿಸಿ ವಾರದಲ್ಲಿ ಒಂದು ಉಚಿತ ವೈದ್ಯಕೀಯ ಫ್ರೀ ಕ್ಲಿನಿಕ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಅಗತ್ಯವಾದ ಟೆಸ್ಟ್ಗಳನ್ನು ಡಯಾಬಿಟಿಕ್ ಮತ್ತು BP ಅಗತ್ಯವಾದ ಟೆಸ್ಟ್ಗಳನ್ನು ಅವರು ನಡೆಸಿ ಮೆಡಿಸಿನ್ಗಳನ್ನು ಕೂಡ ಉಚಿತವಾಗಿ ಅವರು ನೀಡ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಕಾರ್ಯಗಳು ನಿಮಗೆ ಊರಿನವರಿಗೆಲ್ಲ ಗೊತ್ತಿರುವ ಕಾರ್ಯಗಳು ಮಾಡ್ತಾ ಇದ್ದೇವೆ. ಇನ್ನು ದೇವರದಿಂದ ಇನ್ನು ಇದಕ್ಕೆ ಆದಷ್ಟು ನಾವು ಮುಂದುವರೆದು ಈಗ ನಮಗೆ ತುಂಬಾ ಜನಗಳು ನಮ್ಮನ್ನು ಗುರುತಿಸಿದ ಕಾರಣ ನಮಗೆ ತುಂಬಾ ಜನಗಳು ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾದ ಜಿರಾರ್ ಅಬ್ದುಲ್ಲಾ ಕಾಸರಗೋಡು ಅವರು ಆಗಮಿಸಿದ್ದಾರೆ. ಅವರಿಗೆ ಟ್ರಸ್ಟ್ ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ನಮ್ಮ ಮೆಡಾಕ್ ವಿಷನ್ ಕೇರ್ನ ಮಾಲಕರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಊರಿನಲ್ಲಿ ಇನ್ನೂ ಕೂಡ ನಾವು ಇಂಥ ವೈದ್ಯಕೀಯ ಸೇವೆಗಳನ್ನು ಮುಂದುವರಿಸಿಕೊಂಡು ಹೋಗುವಾಗ ನಮಗೆ ಇನ್ನೂ ಕೂಡ ಜನಗಳ ಸಪೋರ್ಟ್ ಮತ್ತೆ ಆರ್ಥಿಕವಾದ ಬೆಂಬಲ ಬೇಕಾಗ್ತದೆ. ಅದಕ್ಕೆ ಎಲ್ಲರೂ ನಮ್ಮ ಟ್ರಸ್ಟ್ ನಲ್ಲಿರುವ ಮೆಂಬರ್ಗಳು, ನಮ್ಮ ಊರಿನ ಬೇರೆ ದಾನಿಗಳು, ಪರ ಊರಿನ ದಾನಿಗಳು ನಮಗೆ ಅದಕ್ಕೆ ಸಹಕರಿಸ್ತಾ ಇದ್ದಾರೆ. ಇನ್ನು ಕೂಡ ತುಂಬಾ ಮಂದಿ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇವೆ. ಇವತ್ತಿನ ಒಂದು ಉಚಿತ ವೈದ್ಯಕೀಯ ಕ್ಯಾಂಪ್, ಇದು ಕಣ್ಣಿನ ತಪಾಸಣಾ ಶಿಬಿರ, ಅದು ನಾವು ಮಾಡ್ತೇವೆ ಅಂತ ಹೇಳಿ ಈ ವಿಷಯ ಹೇಳಿದಾಗ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಸರ್ ಅದನ್ನು ಬಹಳ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಒಂದು ಸೋಷಿಯಲ್ ಮೈಂಡೆಡ್ ಆಗಿ ಇರುವಂತಹ ಜನ, ಚಾರಿಟಿಗೆ ಬಹಳ ಒತ್ತು ಕೊಡುವಂತಹ ಜನ. ಅದಲ್ಲದೆ ನಮ್ಮ ಊರಿನ ತುಂಬಾ ಮಂದಿ ಅವರದ್ದು ಪೇಷಂಟ್ ಆಗಿದ್ದಾರೆ. ಮುಡಿಪುವಲ್ಲಿ ಅವರದ್ದು ಐ ಕ್ಲಿನಿಕ್, ಮತ್ತೆ KS ಹೆಗ್ಡೆ ಹಾಸ್ಪಿಟಲ್ ಅಲ್ಲಿ ಅವರ OPD, ಬೇರೆಯವರ ಸರ್ಜರಿ ಡಿಪಾರ್ಟ್ಮೆಂಟ್. ಅದಕ್ಕೆ ಹೋಗಿ ನಮ್ಮ ಊರಿನವ್ರಿಗೆ ಹಲವು ಮಂದಿ ಅವರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದು ಅಲ್ಲದೆ ತುಂಬಾ ಮಂದಿ ಅವರಿಗೆ ನನ್ನ ಹತ್ರ ಕೇಳಿದ ಜನಗಳನ್ನು ನಾನು ಅವರಿಗೆ ರೆಫರ್ ಮಾಡಿ ನಮ್ಮ ಊರಲ್ಲಿ ಅವರು ಚಿರಪರಿಚಿತರಾಗಿದ್ದಾರೆ. ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ನಮಗೆ ಇಲ್ಲಿ ಕ್ಯಾಟರಾಕ್ಟ್ ಆಪರೇಷನ್ ಜನಗಳು ಯಾರಾದರೂ ಸಿಕ್ಕಿದ್ರೆ ಅದನ್ನು ಕೂಡ ನಾವು ಆದಷ್ಟು ಇದರಲ್ಲಿ ಮುತುವರ್ಜಿ ವಹಿಸಿಕೊಂಡು ನಾವು ಮಾಡುವ ಅಂತೇಳಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರಿಗೆ ದೇವರು ಎಲ್ಲಾ ರೀತಿಯ ಇದರದ ಅರ್ಹ ಪ್ರತಿಫಲವನ್ನು ನೀಡಲಿ. ನಿಲ್ಲಿಸಲಿದ್ದೇವೆ. ಈಗ ಈ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಇವತ್ತಿನ ವೈದ್ಯರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರನ್ನ ಬರಮಾಡಿಕೊಳ್ಳುತ್ತಾ ಇದ್ದೀವಿ. ಅದಕ್ಕೆ ಇವತ್ತು ಸಮಯ ಕೂಡಿ ಬರುವುದು ಬಂದದ್ದು ಒಂದು ಒಳ್ಳೆಯ ಸಂತೋಷದ ವಿಚಾರ. ಇಂತಹ ಶಿಬಿರ ನಡೆಸುವುದರಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಹಾಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ರೋಗದ ಟ್ರೀಟ್ಮೆಂಟ್ಗೆ ಬಹಳ ಪ್ರಯೋಜನ ಆಗುತ್ತೆ. ಮೆಡಾಕ್ ವಿಷನ್ ಕೇರ್, ಗೋಲ್ಡನ್ ವೆಲ್ಫೇರ್ ಟ್ರಸ್ಟ್ ಮತ್ತು ಬಾಬಾ ಐ ಕ್ಲಿನಿಕ್ ಸೇರಿಕೊಂಡು ನಡೆಸಬಹುದಾದಂತಹ ಇಂತಹ ಜನಹಿತ ಕಾರ್ಯಗಳಿಗೆ ಈ ಕಾರ್ಯಕ್ರಮ ನಾಂದಿಯಾಗಲಿ, ಇನ್ನೂ ಅನೇಕ ಇಂತಹ ಕಾರ್ಯಕ್ರಮಗಳನ್ನು ನಡೆಸುವಂತಾಗಲಿ ಅಂತ ಹಾರೈಸುತ್ತೇನೆ. ಕಣ್ಣಿಗೆ ಬರುವ ಯಾವುದೇ ತೊಂದರೆಗಳಿಗೆ ಹಳ್ಳಿ ಮದ್ದು ಅಥವಾ ಮೆಡಿಕಲ್ ಸ್ಟೋರ್ನಿಂದ ತಾವೇ ಮದ್ದು ತೆಗೆದುಕೊಂಡು ಅಥವಾ ಕನ್ನಡದ ಅಂಗಡಿಯಿಂದ ಟೆಸ್ಟ್ ಮಾಡಿದ ಕನ್ನಡಕ ತೆಗೆದುಕೊಂಡು ಸೆಲ್ಫ್ ಮೆಡಿಕೇಶನ್ ಮಾಡಬಾರದು. ನಮ್ಮ ದೇರಳಕಟ್ಟೆಯಲ್ಲಿ 3 ಮೆಡಿಕಲ್ ಕಾಲೇಜ್ ಅಲ್ಲದೆ ಬಹಳ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ನುರಿತ ತಜ್ಞರಿರುವಾಗ ಅವರ ಪ್ರಯೋಜನವನ್ನು ಜನರು ಪಡೆಯಬೇಕು. ಕಣ್ಣಿನ ಪೊರೆ, ಡಯಾಬಿಟಿಕ್ ರೆಟಿನೋಪತಿ, ಗ್ಲಾಕೋಮಾ, ಕಣ್ಣಿಗೆ ಆಗುವ ಗಾಯ ಮುಂತಾದವರಿಗೆ ತಡ ಮಾಡದೆ ಚಿಕಿತ್ಸೆ ಮಾಡಬೇಕಾದ ಬಹಳ ಅವಶ್ಯಕ. ತಡ ಮಾಡಿದಲ್ಲಿ ಅನೇಕ ಸಲ ದೃಷ್ಟಿಯನ್ನು ಕಳೆದುಕೊಳ್ಬೇಕಾಗುವುದು. ಇವತ್ತು ತಪಾಸಣೆ ನಡೆಸಿದ ರೋಗಿಗಳಿಗೆ ಮೆಡಾಕ್ ವಿಷನ್ ಮತ್ತು ಗೋಲ್ಡನ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಆಪರೇಷನ್ ಅಥವಾ ಇನ್ನಿತರ ಚಿಕಿತ್ಸೆಗಳು ಲಭ್ಯವಾಗಲಿ ಅಂತ ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಪಂಚ ಸೃಷ್ಟಿ ಮಾಡಿ ಅದನ್ನು ಪೋಷಿಸುತ್ತಿರುವ ದೇವರಿಗೆ ಇದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ನಮ್ಮ ಸಹಾಯ ಏನು ಬೇಕಾಗಿಲ್ಲ. ಸೃಷ್ಟಿಯಲ್ಲಿ ಇರುವಂತಹ ನದಿ, ಗಿಡ, ಮರಗಳು ಹೇಗೆ ನಿಸ್ವಾರ್ಥವಾಗಿ ಸೇವೆ ತಮ್ಮ ಕೆಲಸವನ್ನು ಮಾಡ್ತೇವೆಯೋ ಅದೇ ರೀತಿ ದೇವರು ನಡೆಸುವ ಒಳ್ಳೆ ಕಾರ್ಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳಿ ಅಂತ ಪ್ರಾರ್ಥಿಸೋಣ. ನಾನು ನನ್ನದು ಎನ್ನುವುದನ್ನು ಬಿಟ್ಟು ಅರಿತವರೊಡನೆ ಸೇರಿ ಏನಾದರೂ ದೇವರ ಪ್ರೇರಣೆ ಅಂತ ಮೌನವಾಗಿ ಪ್ರಾರ್ಥನೆ ಮಾಡಿ ಅವರನ್ನು ನೆನೆಸುತ್ತಾ ಕೆಲಸ ಮಾಡಿದರೆ ಜೀವನ ಸಾರ್ಥಕ ಆಗ್ತದೆ, ಗುರಿ ನಿಶ್ಚಿತವಾಗುತ್ತದೆ.
ಇವತ್ತು ಇಲ್ಲಿ ಕಣ್ಣಿನ ತಪಾಸಣೆ ಬಂದ ಎಲ್ಲಾ ರೋಗಿಗಳಿಗೆ ಈ ಶಿಬಿರದ ಪ್ರಯೋಜನ ಆಗಲಿ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟು ಈ ರೋಗಿಗಳನ್ನು ತಪಾಸಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ഈ ക്യാമ്പ് എല്ലാവർക്കും പ്രയോജനമായി തീരട്ടെ. പിന്നെ ഇവിടെ പരിശോധിക്കാൻ വന്ന ആൾക്കാർക്ക് പ്രയോജനമായിട്ട് ഇതിനെ പരിശോധിക്കാൻ ഞങ്ങൾക്ക് അവകാശം തന്ന എല്ലാവർക്കും നന്ദി പറഞ്ഞുകൊണ്ട് ಈ ಕಾರ್ಯಕ್ರಮ ಉದ್ಘಾಟನೆ ചെയ്തതായിട്ട് ಪ್ರತ್ಯಾಪಿಯನ್ನು ಜೈ ಹಿಂದ್. ಇಂತಹ ಉತ್ತಮ ಕಾರ್ಯಕ್ರಮ ಮಾಡುವಂತಹ ಟ್ರಸ್ಟಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಉದ್ಘಾಟಿಸಿದ್ದೀರಾ. ಧನ್ಯವಾದಗಳು ಡಾಕ್ಟರ್ ಅವರೇ. ಸಮಯದ ಕೊರತೆ ಇರುವ ಕಾರಣ ನಾವು ಎಲ್ಲ ಅತಿಥಿಗಳು ಮಾತನಾಡಲು ಚಾಕಚಕ್ಯತೆ ಇರುವವರೇ ಮಾತಿನ ಮಳ್ಳವರಾಗಿರುತ್ತಾರೆ. ಕಾರ್ಯಕ್ರಮದಲ್ಲಿ ಇದು ಕ್ಯಾಂಪ್ ಆದ ಕಾರಣ ಜಾಸ್ತಿ ಮಾತನಾಡಲಿಕ್ಕೆ ಅವಕಾಶವಿರುವುದಿಲ್ಲ. ಹಾಗಂತೂ ಒಂದೆರಡು ಅವರು ಹಿತವಚನ ಹೇಳಲೇಬೇಕಾಗುತ್ತದೆ. ಅದಕ್ಕೋಸ್ಕರ ಈಗ ನಾನು ನಮ್ಮ ನಿರ್ದೇಶಕರಾದ ಡಾಕ್ಟರ್ ಇಕ್ಬಾಲ್ ಅವರನ್ನ ನಮ್ಮ ಅನಿಸಿಕೆ ಚುಟುಕಾಗಿ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಿನ್ಯಾ ಗೋಲ್ಡನ್ ಹೆಲ್ತ್ ಚಾರಿಟೇಬಲ್ ಟ್ರಸ್ಟ್ನವರ ವತಿಯಿಂದ ಪ್ರತಿ ವಾರ ಕೂಡ ಆರೋಗ್ಯ ತಪಾಸಣಾ ಮತ್ತು ವೈದ್ಯಕೀಯ ಶಿಬಿರ ನಡೀತಾ ಇದೆ. ಈಗಾಗಲೇ ಹಲವಾರು ಇಂತಹ ಉಚಿತ ತಪಾಸಣಾ ಶಿಬಿರಗಳನ್ನು ನೆರವೇರಿಸಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ನವರ ನೇತೃತ್ವದಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ನಡೀತಾ ಇದೆ. ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸ್ನೇಹಿತರು ಸೇರಿಕೊಂಡು ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಕಿನ್ಯಾ ಗ್ರಾಮವನ್ನು ಒಳಗೊಂಡು ಈ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಿಗಬೇಕು. ಯಾರು ಕೂಡ ಆರ್ಥಿಕವಾಗಿ ಇಲ್ಲದಿದ್ದರೆ ಇನ್ನಿತರ ಸಮಸ್ಯೆಗಳಿಂದಾಗಿ ಆರೋಗ್ಯ ಸೇವೆ ಸಿಗದೆ ಬಳಲಬಾರದು ಎಂಬ ಉದ್ದೇಶವನ್ನು ಇಟ್ಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇರುವಂತಹ ನನ್ನೆಲ್ಲ ಸ್ನೇಹಿತರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕಿನ್ಯಾ ಗ್ರಾಮವನ್ನು ಹೆಲ್ತ್ ವಿಲೇಜ್ ಆರೋಗ್ಯ ಗ್ರಾಮವನ್ನಾಗಿ ಮಾಡುವಂತಹ ಯೋಜನೆ ಇದೆ. ಈ ಬಗ್ಗೆ ಹಲವಾರು ಸುತ್ತಿನ ಚರ್ಚೆಗಳು ನಡೆದಿದೆ ನಮ್ಮ ಎನ್ಎಫ್ಒ ಯೂನಿವರ್ಸಿಟಿ ಅವರ ಸಹಭಾಗಿತ್ವದೊಂದಿಗೆ. ಈಗ ಮೊನ್ನೆ ನಮ್ಮ ಪಂಚಾಯತಿಯಲ್ಲಿ ನಡೆದಂತಹ ಸಭೆಯಲ್ಲಿ ಪ್ರತಿ ವಾರ್ಡ್ ಮಟ್ಟದಲ್ಲಿ ಅಲ್ಲಿಯ ಮುಖಂಡರುಗಳು ಮತ್ತು ವಾರ್ಡ್ನ ಸದಸ್ಯರು, ಪಂಚಾಯತ್ ಸದಸ್ಯರು, ನಮ್ಮ ಜಮಾತಿನ ಅಧ್ಯಕ್ಷರು ಮತ್ತು ವಿವಿಧ ಧಾರ್ಮಿಕ ಮುಖಂಡರುಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಪ್ರಕಾರ ಮುಂದಿನ ಕೆಲವೇ ದಿವಸಗಳಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ತಾರೆ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ನಮ್ಮ ಇವರು ಪಂಚಾಯತ್ ಫಾರೂಕ್ನವರು ಕೂಡ ಇದ್ದರು. ನಮ್ಮ ಕಿನ್ಯಾ ಗ್ರಾಮದಲ್ಲಿ ಸಾಧಾರಣ 6500 ಜನ ಇದ್ದಾರೆ ಜನಸಂಖ್ಯೆ. ಅದರಲ್ಲಿ ಮಕ್ಕಳ ಸಂಖ್ಯೆ 1400, 0 to 6 ವರ್ಷದ ಒಳಗಿನ ಮಕ್ಕಳಿಗೆ. ಹೀಗೆ ಬೇರೆ ಬೇರೆ ಇವತ್ತು ನಾನು ವಿಸ್ತಾರವಾಗಿ ಇದನ್ನು ಮಾತಾಡಲಿಕ್ಕೆ ಟೈಮ್ ಇಲ್ಲ. ನಮ್ಮೆಲ್ಲ ಜಮಾತಿನ ಮುಖಂಡರುಗಳು ಮತ್ತು ಉಳಿದ ಎಲ್ಲ ಮುಖಂಡರುಗಳು ಇಲ್ಲಿ ಇರೋದ್ರಿಂದ ನಿಮ್ಮ ಗಮನಕ್ಕೆ ಇದನ್ನು ವಿಷಯವನ್ನು ನಾನು ತರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅದೇ ಕಿನ್ಯಾ ಗ್ರಾಮವನ್ನು ಹೆಲ್ತ್ ವಿಲೇಜ್ ಆರೋಗ್ಯ ಗ್ರಾಮವಾಗಿ ಪರಿವರ್ತನೆ ಮಾಡುವಂಥ ಉದ್ದೇಶ ಇದೆ. ಇಲ್ಲಿ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಸಣ್ಣ ಮಗುವಿಂದ ಹಿಡಿದು ಇಲ್ಲಿ ನಮ್ಮ ಎಷ್ಟು ಹಿರಿಯರಿದ್ದಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ಸೌಲಭ್ಯವನ್ನು ಕಲ್ಪಿಸುವುದು. ನಮ್ಮ ಊರಿನ ಯಾರು ಕೂಡ ಅನಾರೋಗ್ಯದಿಂದ, ಹಣದ ಕೊರತೆಯಿಂದ, ಬೇರೆ ಬೇರೆ ಕಾರಣಗಳಾಗಿ ಅನಾರೋಗ್ಯದಿಂದ ಬಳಲಬಾರದು. ಈ ಊರಿನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆರೋಗ್ಯ ಸಿಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕಿದ್ದೇವೆ. ಇದು ನಿರಂತರವಾದಂತಹ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಇನ್ಶಾ ಅಲ್ಲಾಹ್ ಅಲ್ಲಾಹು ತೌಫೀಕ್ ನೀಡಿದರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರ ಆರೋಗ್ಯ ಸರ್ವೆಯನ್ನು ನಡೆಸಲಿಕ್ಕಿದ್ದೇವೆ. ಅದಕ್ಕೆ ಬೇಕಾಗಿ ತಾವೆಲ್ಲರೂ ಕೂಡ ನಮ್ಮ ಮುಖಂಡರುಗಳಿರ್ಬೋದು, ಪಂಚಾಯತ್ ಸದಸ್ಯರುಗಳಿರ್ಬೋದು, ನಮ್ಮ ಸಾರ್ವಜನಿಕರಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಕ್ರಿಯವಾದಂತಹ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಅವಕಾಶವನ್ನು ಒದಗಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಲ್ಹಮ್ದುಲಿಲ್ಲಾಹ್. ಗೋಲ್ಡನ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ನ ಇವತ್ತಿನ ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೀತಾ ಇದೆ. ಅದು ತಪಾಸಣೆ ನಡೆಸಲಿರುವ ಖ್ಯಾತ ಕಣ್ಣಿನ ತಜ್ಞರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ MS. ಡಾಕ್ಟರ್ ಇವತ್ತಿನ ಈ ರಜಾದಿನವಾದರೂ ಕೂಡ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು
ಉಚಿತ ಸೇವೆಗಾಗಿ ಅವರು ಮತ್ತು ಅವರ ತಂಡ ಕಿನ್ಯ ಗ್ರಾಮಕ್ಕೆ ಬಂದಿದ್ದಾರೆ. ನಿಜವಾಗಿಯೂ ಅವರು ಇಲ್ಲಿ ಮಾಡುವಂತ ಉಚಿತ ಸೇವೆ ನಮ್ಮ ಊರಿನ ಎಲ್ಲ ನಾಗರಿಕರಿಗೂ ಅದರ ಪ್ರಯೋಜನವಾಗಲಿ ಅಂತ ಶುಭ ಕೋರುತ್ತಾ ಅವರೊಟ್ಟಿಗೆ ಬಂದಂತಹ ಡಾಕ್ಟರ್ ಅಬ್ದುಲ್ಲಾ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಉಚಿತ ಸೇವೆಗಾಗಿ ಬಂದಿದ್ದಾರೆ. ಅವರೊಟ್ಟಿಗೆ ಬಂದಂತ ಎಲ್ಲ ವೈದ್ಯಕೀಯ ತಂಡದವರಿಗೂ ಕೂಡ ನಿಜವಾಗಿಯೂ ನಾವು ಯಾವ ತರ ಶುಭ ಕೋರಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ವೇದಿಕೆಯಲ್ಲಿರುವ ಎಲ್ಲ ನೇತಾರರು, ಗೋಲ್ಡನ್ ವೆಲ್ಫೇರ್ ಹೆಲ್ತ್ ಚಾರಿಟೇಬಲ್ ಟ್ರಸ್ಟ್ ನಿಜವಾಗಿಯೂ ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯ. ಈ ತರ ಗೋಲ್ಡನ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಇದಕ್ಕಿಂತ ಮೊದಲು ಕೂಡ ಮೆಡಿಕಲ್ ಕ್ಯಾಂಪ್ ಮಾಡುತ್ತಾ ಬಂದಿದೆ. ಅದರಿಂದ ತುಂಬಾ ಜನ ಪ್ರಯೋಜನ ಪಡೆಯುತ್ತಾ ಇದ್ದಾರೆ. ಪ್ರತಿ ಆದಿತ್ಯವಾರ ಕೂಡ ಉಚಿತ ಡಾಕ್ಟರ್ ಸೇವೆ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಬಡ ಜನರಿಗೆ ಎಲ್ಲ ವಿಧದ ಮೆಡಿಕಲ್ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಮಗ್ರವರು ಹೇಳಿದ ಹಾಗೆ ಉಚಿತ ಸೇವೆ, ಆಪರೇಷನ್ ಅದಲ್ಲದೆ ಅವರಿಗೆ ಮೆಡಿಸಿನ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಇಕ್ಬಾಲ್ ಅವರು ಹೇಳಿದ ಹಾಗೆ ನಮ್ಮ ಕಿನ್ಯ ಊರು ಕಿನ್ಯ ಸಣ್ಣ ಒಂದು ಗ್ರಾಮ. ಈ ಗ್ರಾಮ ನಿಜವಾಗಿಯೂ ಒಂದು ಒಳ್ಳೆಯ ಆರೋಗ್ಯಕರವಾಗಿರುವಂತಹ ಗ್ರಾಮವಾಗಿರಬೇಕು. ಪ್ರತಿಯೊಬ್ಬರು ಇದರ ಪ್ರಯೋಜನವನ್ನು ಪಡೆದು ಆರೋಗ್ಯವಂತರಾಗಿರಬೇಕೆಂದು ನಾವು ಎಲ್ಲರೂ ಬಯಸುತ್ತೇವೆ. ಅದರ ಪ್ರಯೋಜನವನ್ನು ಕೂಡ ನಮ್ಮ ಊರಿನವರು ಪಡೆಯಬೇಕಾಗಿ ನಿಮ್ಮೆಲ್ಲರಿಗೂ ನಾನು ವಿನಂತಿಸುತ್ತಾ ಇದ್ದೇನೆ. ನಮ್ಮ ಊರಿನ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ. ನಮ್ಮ ಇಕ್ಬಾಲ್ ಅವರು ಹೇಳಿದಾಗೆ ಕಿನ್ಯ ಜಮಾತ್ ಮತ್ತು ಪಂಚಾಯತ್ನವರು ಸೇರಿ ನಮ್ಮ ಈ ಊರನ್ನು ಒಂದು ಮಾದರಿ ಊರಾಗಿ ಮಾಡಬೇಕು ಎಂದು ಕನಸು ನಾವು ಕಾಣುತ್ತಾ ಇದ್ದೇವೆ. ನಿಜವಾಗಿಯೂ ಆ ಕನಸು ನನಸಾಗಿ ಬಂದೇ ಬರುತ್ತದೆ ಅಂತ ಹೇಳುತ್ತಾ ಗೋಲ್ಡನ್ ವೆಲ್ಫೇರ್ ಹೆಲ್ತ್ ಚಾರಿಟೇಬಲ್ ಅವರಿಗೆ ಈ ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರನ್ನು ಅಭಿನಂದಿಸುತ್ತಾ ನನಗೆ ಒಂದೆರಡು ಮಾತು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಈ ಗೋಲ್ಡನ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ನಾನು ಅಭಿನಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. And Madog Vision Care Opticals. അവിടെ വന്നിട്ട് 2004 നമ്മളെ സമാന ബിൽഡിങ്ങിൽ ഒപ്റ്റിക്കൽ ബിസിനസ് സ്റ്റാർട്ട് ആക്കാൻ വന്ന് അൽഹംദുലില്ലാ അവിടെ ഞങ്ങൾക്ക് നല്ല ഗ്രോത്ത് ഉണ്ടായി. ഇന്ന് നമ്മ 11 ഒപ്റ്റിക്കൽ ഷോപ്പ് നമ്മ അതിന് ശേഷം ദേർലഘട്ട വന്നതിന് ശേഷം ഓപ്പൺ ആയി അൽഹംദുലില്ലാ. പിന്നെ ഇങ്ങനത്തെ ഒരു പ്രോഗ്രാം അവിടെ ഇതിന് മുന്നേ ഞാനിവിടെ വന്നിട്ടുണ്ടായിരുന്നു. നിങ്ങളെ ഈ ഓർഗനൈസിംഗ് സിസ്റ്റം ഇസ് വെരി ഗുഡ്. പിന്നെ നമുക്ക് ഇന്നിപ്പോ കിട്ടിയത് ഇത്രയും സീനിയർ ആയിട്ടുള്ള ഒരു ഡോക്ടർ സുബ്രഹ്മണ്യ ഭട്ട്. സാധാരണ നമ്മൾ ക്യാമ്പ് വെച്ചെങ്കിൽ ആരെങ്കിലും വന്നിട്ട് എന്തെങ്കിലും ഒരു പേരിന് ടെസ്റ്റ് ആക്കിയിട്ട് പോകുന്നത്. ബട്ട് സുബ്രഹ്മണ്യ സാറിനെ കുറിച്ചിട്ട് പറയുകയാണെങ്കിൽ അയാൾ ക്ലിനിക്കിലാവട്ടെ ക്യാമ്പിലാവട്ടെ എവിടെയാട്ടെ വർക്ക് ചെയ്യുന്നതിനുള്ള ഒരു സിൻസിയറിറ്റി, അത് നമ്മ ഇവിടെ വന്നിട്ട് ആക്കുമ്പോൾ നമുക്ക് അതിന്റെ ബലം ഉണ്ടാവില്ലെങ്കിലും അതിനൊരു സിൻസിയറിറ്റി, അതിന് എത്രത്തോളം അതിന്റെ സീരിയസ്നെസ് ഈ ഫീൽഡിൽ വർക്കാക്കുന്ന ആളെന്ന് എനിക്ക് ഞങ്ങൾക്കറിയാം. അപ്പൊ ഇത്രയും നല്ലൊരു ഫേമസ് ആയിട്ട് ഇത്രയും സീനിയർ ആയിട്ടുള്ള ഒരു ഡോക്ടറെ ഈ ഒരു ക്യാമ്പിന് കിട്ടിയത് നമ്മളെല്ലാ ഈ നാട്ടിലെല്ലാവരും ഒരു പിന്നെ സംബന്ധിച്ച ഒരു സ്പെഷ്യൽ ഇൻട്രസ്റ്റിന്റെ പുറത്താണ്. അല്ലാണ്ട് ബാക്കി എല്ലാവരും പോലെ എന്തെങ്കിലും ഒരു ക്യാമ്പ് ആക്കിയിട്ട് ഒരു പേരിന് ക്യാമ്പ് ആക്കിയിട്ട് കുറെ നമ്പർ കൂട്ടിയതുകൊണ്ട് നമുക്ക് എന്ത് പ്രയോജനമില്ല. ഇതുപോലത്തെ സീനിയർ ആയിട്ടുള്ള ഡോക്ടർമാരുണ്ടാവുമ്പോൾ ഫർദർ നിങ്ങൾക്ക് എന്ത് ട്രീറ്റ്മെന്റ് വേണമെങ്കിലും അവരുടെ ഭാഗത്ത് നിന്ന് അവർ ഹെൽപ്പാക്കാൻ റെഡി ഉണ്ടാണ്. അവർ ചെയ്യുന്ന പണിയോട് അത്ര ആത്മാർത്ഥത ഉണ്ടാണ്. അതെല്ലാം ഈ ഒരു നാട്ടിനൊരു ബെനിഫിറ്റ് ആണ്. അതേപോലെ തന്നെ ഇപ്പോ ഞങ്ങൾ ആയെങ്കിലും ഒരു തൊക്കോട്ടായെങ്കിലും ഞങ്ങൾ ഇൻഷാ അല്ലാഹ് ഇത് ഒരു ഒഫ്താലോജി കണ്ണിന്റെ കുറെ പോലത്തുള്ള സർജറി ആക്കുന്ന ഒരു ഏർപ്പാട് ഇൻഷാ അല്ലാഹ് സ്റ്റാർട്ട് ആക്കുന്നുണ്ട്.
അങ്ങനെ അത് എത്ര പെട്ടെന്ന് ആ പണി സ്റ്റാർട്ട് ആയിട്ടുണ്ട്, എത്ര പെട്ടെന്നാണ് എത്ര പെട്ടെന്ന് ആക്കുന്നത്. അങ്ങനെ ആവുകയാണെങ്കിൽ ഇൻഷാ അല്ലാഹ് നിങ്ങളെ ഇനി സർജറിയിൽ ആർക്കുള്ള സർജറി വേണ്ടി വരുന്നത് അവരോട് ഏറ്റവും ഞങ്ങൾക്ക് ലാഭമില്ലാത്ത രീതിയിൽ കൂടെ വരുന്ന കാറ്ററാക്ട് കേസ് പുറം വരുന്ന രോഗികൾക്ക് ഉള്ള ട്രീറ്റ്മെന്റ് കൊടുക്കാനുള്ള ഒരു ഏർപ്പാടാക്കണം എന്നുള്ള ഒരു നിയത്തുണ്ട്. ഇൻഷാ അല്ലാഹ് എല്ലാവരും ദുആ ചെയ്യും. അതേപോലെ എനിക്ക് ഗ്ലാസ് സംബന്ധമായിട്ട് എന്തായെങ്കിലും ഞങ്ങളുടെ ഭാഗത്ത് നിന്ന് കഴിഞ്ഞ പോലെ എല്ലാ സപ്പോർട്ടും ഇൻഷാ അല്ലാഹ് നിങ്ങൾക്ക് ഉണ്ടാകുന്നതാണ്. താങ്ക് ಯು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೋಲ್ಡನ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರಕ್ಕೆ ಆಗಮಿಸಿದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ MS ದೇರ್ಲಕಟ್ಟೆ KSC ಹೆಗ್ಡೆ ಆಸ್ಪತ್ರೆ ಕಣ್ಣಿನ ಶಸ್ತ್ರಚಿಕಿತ್ಸಾ ತಜ್ಞರು ಇವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ನಾನು ಧನ್ಯವಾದವನ್ನು ಹೇಳುತ್ತಾ, ಅದೇ ಪ್ರಕಾರ ನಮ್ಮ ಈ ಕಾರ್ಯಕ್ರಮದ ದುವಾ ಕಾರ್ಯಕ್ರಮ ನಿರ್ವಹಿಸಿದಂತಹ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ NM ಇಬ್ರಾಹಿಂ ಉಸ್ತಾದರವರಿಗೂ ಧನ್ಯವಾದವನ್ನು ಹೇಳುತ್ತಾ, ಅದೇ ಪ್ರಕಾರ ನಮ್ಮ ಇವತ್ತಿನ ಅಧ್ಯಕ್ಷರನ್ನು ವಹಿಸಿದಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ಹಾಜಿ ಮೂಸಾ ಅಬ್ಬಾಸ್ ಕುರಿಯಕಾರ್ ಅವರಿಗೂ ಧನ್ಯವಾದವನ್ನು ಹೇಳುತ್ತಾ, ಅದೇ ಪ್ರಕಾರ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಸ್ವಾಗತ ಭಾಷಣ ಮಾಡಿದ ನಮ್ಮ ಅಮೀರ್ ಅವರಿಗೂ ಧನ್ಯವಾದವನ್ನು ಹೇಳುತ್ತಾ, ಅದೇ ಪ್ರಕಾರ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಬ್ದುಲ್ ಸಮದ್ ಕಿನ್ಯ ಇವರಿಗೂ ನಮ್ಮ ಟ್ರಸ್ಟಿನ ವತಿಯಿಂದ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ಪ್ರಕಾರ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿಗಳು, ನಮ್ಮ ಟ್ರಸ್ಟಿನ ಆರೋಗ್ಯ ಅಧಿಕಾರಿಯಾಗಿರುವ ಅವರಿಗೂ ನಮ್ಮ ಟ್ರಸ್ಟಿನ ವತಿಯಿಂದ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ಪ್ರಕಾರ ನಮ್ಮ ವಾರದ ಚಿಕಿತ್ಸಾಲಯಕ್ಕೆ ಪ್ರತಿ ವಾರವೂ ಬಂದು ಚಿಕಿತ್ಸೆಯನ್ನು ನೀಡುತ್ತಿರುವ ಡಾಕ್ಟರ್ ಅಫ್ರಾ ಇಸ್ಮಾಯಿಲ್ ಅವರಿಗೂ ನಮ್ಮ ಟ್ರಸ್ಟಿನ ವತಿಯಿಂದ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ಪ್ರಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಜರಾರ್ ಅಬ್ದುಲ್ ಕಾಸರಗೋಡು ನಿರ್ದೇಶಕರು ಮೆಡಿಕೋ ವಿಷನ್ ಕೇರ್ ಇವರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ಪ್ರಕಾರ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಇಬ್ರಾಹಿಂ ಕುಂಜಿ, ಕೋಶಾಧಿಕಾರಿಯಂತಹ ಇಬ್ರಾಹಿಂ ಉಡಾರ, ಮತ್ತೆ ಪತ್ರಿಕಾ ಕಾರ್ಯದರ್ಶಿ ಬಶೀರ್ ಕಿನ್ಯಾ ಮತ್ತು ಅವರ ಸಂಚಾಲಕರಾದಂತಹ ಅನೀಫ್ ಸಾಗ್ ಹಾಗೂ ನಮ್ಮ ಇನ್ನೋರ್ವ ಸಂಚಾಲಕರಾದಂತಹ ಇವರಿಗೆಲ್ಲರಿಗೂ ನಮ್ಮ ಟ್ರಸ್ಟಿನ ಎಲ್ಲರಿಗೂ ಒಂದೇ ಭಾಗದಲ್ಲಿ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ಪ್ರಕಾರ ನಮಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತಹ ಕೇಂದ್ರ ಜುಮಾ ಮಸೀದಿ ಹಾಗೂ ನಮ್ಮ ಕುತುಬೆ ಆಲ ವಿದ್ಯಾರ್ಥಿ ಕುತುಬೆ ಮದ್ರಸಾ ಇವರಿಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ಪ್ರಕಾರ ಇಲ್ಲಿ ತಾವು ಬಂದಿದ್ದೀರಾ, ಎಲ್ಲರಿಗೂ ನನ್ನ ವೈಯಕ್ತಿಕ ಪರವಾಗಿಯೂ ನಮ್ಮ ಟ್ರಸ್ಟಿನ ಪರವಾಗಿಯೂ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ನಮ್ಮ ಇದರಲ್ಲಿ ಯಾರನ್ನಾದರೂ ಬಿಟ್ಟು ಹೋದಲ್ಲಿ ಕ್ಷಮಿಸಿ, ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅಂತಿಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೊಸ ಮೀಡಿಯಾದವರು ಬಂದಿದ್ದಾರೆ. ಮೀಡಿಯಾವರಿಗೂ ನಮ್ಮ ಟ್ರಸ್ಟಿನ ಪರವಾಗಿಯೂ ನನ್ನ ವೈಯಕ್ತಿಕ ಪರವಾಗಿಯೂ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶ ಸಹಕರಿಸಿದ ಕಿನ್ಯ ಜಮಾತಿನ ಆಡಳಿತ ಮಂಡಳಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ, ಹಾಗೂ ಮದರಸದ ಮ್ಯಾನೇಜ್ಮೆಂಟ್ ಉಸ್ತಾದ್ ಬಲಗಕ್ ಅವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಆಗುತ್ತಿದ್ದೇವೆ. ನಾವು ನೇರವಾಗಿ ಇನ್ನು ನಮ್ಮ ವೈದ್ಯರು ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಂದಂತಹ ಎಲ್ಲ ಫಲಾನುಭವಿಗಳು ಇವತ್ತಿನ ದಿವಸ ಅವರವರ ಪರೀಕ್ಷೆಯನ್ನು ನಡೆಸಿ ಯಾರಿಗೆ ಇವತ್ತು ಅವಕಾಶ ಆಗುವುದಿಲ್ಲವೋ ದಯವಿಟ್ಟು ಗಮನದಲ್ಲಿ ಇಟ್ಟುಕೊಳ್ಳಿ, ಯಾರು ನಿರಾಶೆ ಆಗಬೇಡಿ. ಯಾಕೆ ಸಮಯಕ್ಕೆ ಸರಿಯಾಗಿ ಇನ್ನು ವೈದ್ಯರು ಮಧ್ಯಾಹ್ನವರೆಗೆ ತಪಾಸಣೆ ನಡೆಸಬಹುದು. 50-60 ಪೇಷಂಟ್ ಆಗುವುದೇ ಕಷ್ಟ. ಒಂದು ವೇಳೆ ಜಾಸ್ತಿಗಳು ಬಂದರೆ ಅರ್ಹದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೋಸ್ಕರ ಒಂದು ದಿವಸವನ್ನು ಇಟ್ಟುಕೊಂಡು ಇನ್ನೊಬ್ಬ ಬೇರೆ ವೈದ್ಯರಿಂದ ನಾವು ತಪಾಸಣೆ ಮಾಡಿಸಲಿದ್ದೇವೆ. ಆದ್ದರಿಂದ ಯಾರು ನಿರಾಶೆ ಆಗಬಾರದು ಅಂತ ಹೇಳುತ್ತಾ ಬಂದಂತ ಎಲ್ಲ ಇಲ್ಲಿ ಸೇರಿದ ಮಹನೀಯರಿಗೂ ಅದೇ ರೀತಿ ಫಲಾನುಭವಿಗಳಿಗೂ ನಾವು ಧನ್ಯವಾದ ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕುತ್ತಿದ್ದೀನಿ.